ವಾಯ್ಸ್ ಆಫ್ ಪುತ್ತೂರದ ಮಾತಾ ವೀಕ್ಷಕರ ನಮಸ್ಕಾರ. ವೀಕ್ಷಕರಿಗೆ ಗೊತ್ತುಂಡು 2024 ಬುಕ್ಕ 2025 ಸಾಲದ ಕಂಬಳ ಎಲ್ಲೇ ಶುರು ಒಂದುಂಡು ಪಣಪೀಲಡ್ ನಡಪಿನ ಜೂನಿಯರ್ ವಿಭಾಗದ ಕಂಬಳ ಈ ಸರ್ತಿನ ಪ್ರಥಮ ಕಂಬಳ ಶಿವಮೊಗ್ಗಡ್ ಲಾಸ್ಟ್ ಕಂಬಳ ನಡಪುಂಡು. ಸೊ ಈ ಕಂಬಳಗ್ ನಮ್ಮ ಗಣ್ಯರು ಕೆಲವರು ವಿಶ್ ಮಲ್ತಂಡ ಎಂಚೆಪ್ಪುಂಡು ಪಂದು ಒಂಜಿ ಮಿಮಿಕ್ರಿ ರೂಪಡ್ ತೋಚ್ಪಂದುಲ್ಲ ಮತ್ತೆ ಮಿಮಿಕ್ರಿ ಬಾರಿ ಒಂಜಿ ಆಸಕ್ತಿ ದುಂಬುಡುದಿಲ್ಲ ಒಂಜಿ ಎಲ್ಲೇ ಪ್ರಯತ್ನ ಮಲ್ತಂದಿಲ್ಲ ದಾನೆಲ್ಲ ಮಿಸ್ಟೇಕ್ ಇತ್ತಿನ ಮಾಪಿ ಇಪ್ಪಡು ತೆಗ್ಲ ಸಪೋರ್ಟ್ ಏಪಲ್ ಲೆಕ್ಕ ಇಪ್ಪಡು. ತುಳುನಾಡದ माता जनकले को या ना नमस्कार भाई और बहनों, ये जो तुलुनाडु में और करावली में, कर्नाटक की करावली में ये जो कंबला, ये जो बफेलो रेस शुरू हो रही है, मैं आप सबको बहुत बहुत बधाई दे रहा हूँ. ನೋಡಿ ನಾವು ಸಣ್ಣವರಿದ್ದಾಗ ಕುದುರೆ ರೇಸ್ ಎತ್ತಿನ ರೇಸ್ ಎಲ್ಲ ನೋಡಿದ್ದೀವಿ, ಆದ್ರೆ ಕಂಬಳ ಅಂತ ನೋಡಿಲ್ಲ. ನಾನು ಸಾಧ್ಯ ಆದ್ರೆ ಕಂಬಳ ರೇಸ್ ನೋಡ್ಲಿಕ್ಕೆ ಬರ್ತೀನಿ. ನೋಡಿ, ಕಳೆದ 50 ವರ್ಷ ರಾಜಕಾರಣ ಇತಿಹಾಸದಲ್ಲಿ ದೇವೇಗೌಡ ಯಾವತ್ತೂ ಕೂಡ ಕಂಬಳವನ್ನು ನೋಡಿಲ್ಲ. ಆದ್ರೆ ನಾನು ಈ ಸಂದರ್ಭದಲ್ಲಿ 2024-25ನೇ ಸಾಲ ಏನು ಕಂಬಳ ಆಗ್ತಾ ಇದೆ, ಆ ಕಂಬಳಕ್ಕೆ ಶುಭವನ್ನು ಹಾರೈಸ್ತೇನೆ. ನೋಡಿ ಬ್ರದರ್, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ರಿಗೂ ಗೊತ್ತಿದೆ ಇವತ್ತಿಗೆ ಏನೊಂದು ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ. ನಾನು ಉಪಚುನಾವಣೆಯಲ್ಲಿ ಬ್ಯುಸಿ ಇದ್ದೇನೆ ಬರೋದು, ಆದ್ರೂ ಕೂಡ ಇವತ್ತಿಗೆ ಏನೊಂದೇ ಕಂಬಳ ಶುರುವಾಗ್ತಾ ಇದೆ. ಈ ಕಂಬಳಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಬ್ರದರ್. ಬಂಧುಗಳಿಗೆಲ್ಲರ ನಮಸ್ಕಾರ. ನಾನು ನಿಮ್ಮ BS ಯಡಿಯೂರಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತೇನೊಂದು ಕಂಬಳ ಶುರು ಆಗ್ತಾ ಇದೆ, ಆ ಕಂಬಳದಲ್ಲಿ ಭಾಗವಹಿಸುವ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತೇನೆ. ಅದು ಏನಪ್ಪಾ ಅಂದ್ರೆ ಬಹಳ ವಿಶೇಷವಾಗಿ ತುಳುನಾಡು ಹಾಗೂ ಕರಾವಳಿಯ ಒಂದು ಸಾಂಸ್ಕೃತಿಕ ಕ್ರೀಡೆ ಕಂಬಳ. ಕಂಬಳಕ್ಕೆ ಏನೇ ಅಡೆತಡೆಗಳು ಲೋಪದೋಷಗಳಿದ್ರೂ ಕೂಡ ಎಲ್ಲವನ್ನು ಕೂಡ ಆ ಶ್ರೀಮಾತೆ, ಆ ಜಗನ್ಮಾತೆ, ನಾವು ನಂಬಿರುವ ದೈವ ದೇವರುಗಳು ಎಲ್ಲವನ್ನು ಕೂಡ ಅದನ್ನ ನಿವಾರಣೆ ಮಾಡಿಕೊಟ್ಟು ಕಂಬಳಕ್ಕಿರುವ ಅಡೆತಡೆಗಳು ಏನೇ ಇದ್ರು ಎಲ್ಲ ನಿವಾರಣೆ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಮಗಂತ್ ಇದು ನಾನು ಹೇಳ್ತಿರೋದು, ಇವತ್ತು ಕಂಬಳ ಶುರು ಆಗ್ತಾ ಇದ್ದೆ, ಎಲ್ರು ಸಪೋರ್ಟ್ ಮಾಡ್ತಿರಲ್ವಾ? ಓಕೆನಾ? ಮತ್ತೊಂದು ಸೀಸನ್ನಿನ ಕಂಬಳಿ ನಾಳೆಯಿಂದ ಶುರುವಾಗ್ತಿದೆ ಶಿವೆ. ಕಂಬಳದಲ್ಲಿ ಭಾಗವಹಿಸುವ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಕಡೆಯಿಂದ ವಿಶೇಷ ಗಣಪ ಶಿವನೇ ಶಂಭುಲಿಂಗ. ಇವತ್ತು ಬೆಂಗಳೂರಿನಲ್ಲಿ ನಡೆಯಲ್ಪಡುವಂತಹ ಕಂಬಳವನ್ನು ನಡೆಸಲೇಬೇಕು. ಒಂದು ವೇಳೆ ನಡೆಸದಿದ್ದಲ್ಲಿ ಆಟೋ ಬಂದ್, ಲಾರಿ ಬಂದ್, ಡೀಸೆಲ್ ಬಂದ್, ಪೆಟ್ರೋಲ್ ಬಂದ್, ಎಲ್ಲ ಬಂದ್ ಬಂದ್ ಬಂದ್. ಏನು ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಕಂಬಳ ಸ್ಟಾರ್ಟ್ ಮಾಡ್ತಿರೋದು. ಯಾವಾಗ ಕಂಬಳ ಶುರು ಆಗುತ್ತೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ಯೋಚನೆ ಮಾಡ್ಬೇಕು. ತುಳುನಾಡಿನ ಹಾಗೂ ಕರಾವಳಿಯ ಜಾನಪದ ಕ್ರೀಡೆ ಕಂಬಳದ ಹೊಸ ಸೀಸನ್ ಶುರುವಾಗ್ತಿದೆ. ತುಳುನಾಡಿನಲ್ಲಿ ಹಾಗೂ ಕರಾವಳಿಯಲ್ಲಿ ಕಂಬಳದ ಕೋಣಗಳಿಗಿರುವ ಅಭಿಮಾನಿಗಳು ಯಾವುದೇ ನಟ ನಟಿಯರಿಗೆ ಇರೋದಿಲ್ಲ. ಇದೆಲ್ಲವನ್ನು ನೋಡಿದ ಮೇಲೆಯೂ ನಮ್ಮನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.